ಜೈನ್ ಅವರಿದ್ದಾರೆ, ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ಮೂಡಿಬಿದ್ರೆ. ಮಂಜುನಾಥ್ ರೇವಣ್ಕರ್ ಅವರಿದ್ದಾರೆ, ಆಲ್ಬರ್ಟ್ ರೊಡ್ರಿಗಸ್ ಅವರು, ಮತ್ತೆ ರಮೇಶ್ ಕೌಡೂರು ಅವರು ಟ್ರೆಷರರ್ ಆಗಿದ್ದಾರೆ. ಆಲ್ಬರ್ಟ್ ರೊಡ್ರಿಗಸ್ ಅವರು ಜೊತೆ ಕಾರ್ಯದರ್ಶಿ ಆಗಿದ್ದಾರೆ. ಈ ಒಂದು ಇದರ ಬಗ್ಗೆ ನಮ್ಮ ಉದ್ದೇಶ ಏನು, ನಮ್ಮ ಈ ಕರ್ನಾಟಕ ಅನ್ಏಡೆಡ್ ಪ್ರಿ ಯೂನಿವರ್ಸಿಟಿ ಕಾಲೇಜಸ್ ಅಸೋಸಿಯೇಷನ್, ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್, ಇದರ ಅಗತ್ಯತೆ ಏನು, ಯಾವಾಗಲೂ ಆಗಬೇಕಿದ್ದು ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ. ನಮ್ಮ ಹೈಸ್ಕೂಲ್ ಲೆವೆಲಲ್ಲಿ ಅಸೋಸಿಯೇಷನ್ ಇದೆ, ಇಟ್ಸ್ ಕ್ವೈಟ್ ಸ್ಟ್ರಾಂಗ್, ಆ್ಯಂಡ್ ಡಿಗ್ರಿ ಲೆವೆಲಲ್ಲಿ ಸಹ ಅಸೋಸಿಯೇಷನ್ ಇದೆ. ಪ್ರಿ ಯೂನಿವರ್ಸಿಟಿ ಕಾಲೇಜ್ ಲೆವೆಲಲ್ಲಿ ಅದೆಷ್ಟೋ ಲಕ್ಷ, ಒಂದು 4-5 ಲಕ್ಷ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಪ್ರಿ ಯೂನಿವರ್ಸಿಟಿ ಲೆವೆಲಲ್ಲಿ. ಬಟ್ ಮ್ಯಾನೇಜ್ಮೆಂಟ್ ಸಾಧಾರಣ ಮೋರ್ ದೆನ್ 50% ಆಫ್ ದಿ ಕಾಲೇಜಸ್ ಆರ್ ಅನ್ಏಡೆಡ್. ಅದಕ್ಕೊಂದು ಅಸೋಸಿಯೇಷನ್ ಅಂತ ಇರಲಿ. ಸೊ ಅದನ್ನ ಸ್ಟಾರ್ಟ್ ಮಾಡಬೇಕನ್ನುವ ನೆಲೆಯಲ್ಲಿ ನಾವು ಅದನ್ನ ಅಗತ್ಯತೆ ಅನ್ನುವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ನಮ್ಮ ಅಧ್ಯಕ್ಷರು ಡಾಕ್ಟರ್ ಮೋಹನ್ ಆಳ್ವ ಕೊಡಬೇಕಾಗಿ ಕೇಳ್ತಾರೆ. ಸೇರಿದ ಸದಸ್ಯರೇ ಬಂಧುಗಳೇ, ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಕರ್ನಾಟಕ ಅನ್ಏಡೆಡ್ PU ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್, ಕುಪ್ಮಾ ಅಂತೇಳಿ ನಾವು ಶಾರ್ಟ್ ಫಾರ್ಮ್ನಲ್ಲಿ ಹೇಳ್ತೇವೆ. ಈ ರೀತಿ ಅಸೋಸಿಯೇಷನ್ನು ನಾವೆಲ್ಲ ಸಮಾನ ಮನಸ್ಕರು ಸೇರಿಕೊಂಡು ಮಾಡಿದ್ದೇವೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 200ಕ್ಕೂ ಮಿಕ್ಕಿದಂಥ ಖಾಸಗಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ ನೀಡುವಲ್ಲಿ ಮಹತ್ವಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಬರುವುದು ತಮಗೆಲ್ಲ ಗೊತ್ತಿದೆ. ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟಗಳು ಇದ್ದದ್ದು ತಮಗೆ ಗೊತ್ತಿದೆ. ಆದರೆ ಪದವಿ ಪೂರ್ವ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಇದುವರೆಗೆ ಆಡಳಿತ ಮಂಡಳಿಯ ಒಕ್ಕೂಟ ಅಥವಾ ಸಂಘ ಇಲ್ಲದೆ ಇರುವುದು ಇದು ಸತ್ಯಾಂಶ. ಉತ್ತಮ ಶಿಕ್ಷಣ ನೀಡುವಲ್ಲಿ, ನಿಭಾಯಿಸುವಲ್ಲಿ ಹಲವು ಸಮಸ್ಯೆಗಳು, ಗೊಂದಲಗಳು ಸಹಜವಾಗಿ ಇರ್ತದೆ. ಇಂತಹ ಸಮಸ್ಯೆ, ಗೊಂದಲಗಳ ಆಯಾ ಸಂಸ್ಥೆಗಳಲ್ಲೇ ಇರಬಹುದು ಅಥವಾ ಸರ್ಕಾರದ ಸ್ಪಂದನೆ ಇಲ್ಲದೆ ಇರುವುದರಿಂದ ಇರಬಹುದು. ಅನೇಕ ಬಾರಿ ಆಯಾ ಶಿಕ್ಷಣ ಸಂಸ್ಥೆಗಳೇ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿರಬಹುದು. ಆದರೆ ಕೆಲವು ಕ್ಲಿಷ್ಟಕರ ಸಮಸ್ಯೆಗಳನ್ನು ಏಕಾಂಗಿಯಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ನಾವು ಆಡಳಿತ ಮಂಡಳಿಗಳ ಒಕ್ಕೂಟವನ್ನು ರಚಿಸಿರುವುದು ಇಂದಿನ ಅಗತ್ಯ ಎಂಬ ಅರಿವಿನ ನೆಲೆಯಲ್ಲಿ ಸಮಸ್ಯೆಗಳನ್ನು ಚರ್ಚಿಸಲು ಹಾಗೂ ಶೀಘ್ರ ಪರಿಹರಿಸಿಕೊಳ್ಳಲು ಒಂದು ವೇದಿಕೆ ಅನಿವಾರ್ಯತೆ ಇದೆ ಎಂದು ಮನಗಂಡು ನಾವೆಲ್ಲ ಸಮಾನ ಮನಸ್ಕರು ಸೇರಿಕೊಂಡು ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಯ ಸಂಘವನ್ನು ಕಾನೂನಾತ್ಮಕವಾಗಿ ರಚಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನೋಂದಣಿ, ಪಾನ್ವರ್ಡ್ ಮತ್ತು ಬ್ಯಾಂಕ್ ಖಾತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸಭೆಯ ನಿರ್ಣಯದಂತೆ ಕುಪ್ಮಕ್ಕೆ ಸದಸ್ಯರನ್ನು ಹೊಂದಲು ಒಂದು 10,000 ಪ್ರಾಥಮಿಕ ಶುಲ್ಕ ಮತ್ತು ವಾರ್ಷಿಕ ಶುಲ್ಕ 1,000 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಮೊದಲ ಹಂತದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳಿಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕೆಂದು ನಮ್ಮ ಕೋರಿಕೆ. ಅದರಂತೆ ಮೇಲ್ಕಣಿಸಿದಂಥ 11,000ವನ್ನು ಚೆಕ್ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಸಂಘದ ಬ್ಯಾಂಕ್ ಖಾತೆಗೆ ವರ್ಗಾಯಿಸಬೇಕೆಂದು ನಾವು ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಹಲವಾರು ಸಭೆಗಳನ್ನು ನಡೆಸಿ ನಿರ್ಣಯಗಳನ್ನು ಈ ಸಂಘ ರಚಿಸಿದೆ. ಕರ್ನಾಟಕದ ಅನುದಾನ ರಹಿತ ಬಯಲುಗಳನ್ನು, ಇದಕ್ಕೆಲ್ಲ ಬೇಕಾದ ಬಯಲುಗಳನ್ನು ಮಾಡಿಯಾಗಿದೆ. ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘದ ಉದ್ಘಾಟನೆಗಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳಾದ ಶ್ರೀ ನಾಗೇಶ್ ಅವರಿಗೆ ಕೋರಲಾಗಿದೆ. ಡಿಸೆಂಬರ್ 2ನೇ ವಾರ ನಡೆಯಲಿರುವಂಥ ಈ ಉದ್ಘಾಟನಾ ಸಮಾರಂಭಕ್ಕೆ ಅದಕ್ಕೆ ನಮ್ಮ ಎಲ್ಲ ಸಂಘದ, ನಮ್ಮ ಎಲ್ಲ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಅದಕ್ಕೆ ಬರಬೇಕು ಅಂತ ನಾವೊಂದು ವಿನಂತಿ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ನಮ್ಮ ರಾಜ್ಯವನ್ನು ಗಮನಿಸಿದರೆ 6,000ಕ್ಕೂ ಮಿಕ್ಕಿದಂಥ ಪದವಿ ಪೂರ್ವ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಇದೆ. ಇದರಲ್ಲಿ ಸುಮಾರು 50%ಗೂ ಮಿಕ್ಕಿ ಇರುವಂಥ ವಿದ್ಯಾಸಂಸ್ಥೆಗಳು ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆಗಳು, ಅನ್ಏಡೆಡ್ ವಿದ್ಯಾಸಂಸ್ಥೆಗಳು, ಸರ್ಕಾರಿ, ಏಡೆಡ್, ಅನ್ಏಡೆಡ್ ಎಂಬ 3 ವಿಧಗಳಿದೆ. ಇದರಲ್ಲಿ ಇದು ಪ್ಯೂರ್ಲಿ ಅನ್ಏಡೆಡ್ ವಿದ್ಯಾಸಂಸ್ಥೆಗಳು. ನಾವು ಸರ್ಕಾರದಿಂದ ಯಾವ ದುಡ್ಡನ್ನು ಅಪೇಕ್ಷೆ ಮಾಡದೆ ಅದನ್ನು ನಾವು ಬರೆದುಕೊಟ್ಟೇ ನಾವು ನಮ್ಮ ಶಾಲೆಗಳನ್ನು ಯಥಾ ಪ್ರಕಾರ ಕಾನೂನು ಅದಕ್ಕೆ ಸರಿಯಾಗಿ
ಏನು ಸರ್ಕಾರ ಹೇಳ್ತದೆ ಅದಕ್ಕೆ ಸರಿಯಾಗಿ ಮಾಡಿಕೊಂಡು ಬಂದವರು. ತಮಗೆಲ್ಲ ಗೊತ್ತಿದೆ, ನಮ್ಮ ಕೆಲಸಗಳು ತಮಗೆ ಗೊತ್ತಿದೆ. ಇದರ ಮುಖಾಂತರ ಇವತ್ತು ಈಗಿನ ಕಾಲಕ್ಕೆ ಸರಿಯಾಗಿ ಬೇಕಾಗುವ ವಿದ್ಯಾಭ್ಯಾಸವನ್ನು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಇದರಿಂದ ನಮ್ಮ ಕರ್ನಾಟಕದ ಯಾವುದೇ ರಿಸಲ್ಟ್ ಬರುವಾಗ ತಾವುಗಳು ಗಮನಿಸಿರಬಹುದು, ಇವತ್ತು ಅನ್ಎಯ್ಡೆಡ್ ಕಾಲೇಜುಗಳು ರಿಸಲ್ಟು ಪರಮಶ್ರೇಷ್ಠವಾಗಿದ್ದುಕೊಂಡು, ಆಮೇಲೆ ಅನುದಾನಿತ ವಿದ್ಯಾಸಂಸ್ಥೆಗಳ ರಿಸಲ್ಟ್ ಇದ್ದುಕೊಂಡು, ಆಮೇಲೆ ಸರ್ಕಾರಿ ವಿದ್ಯಾಸಂಸ್ಥೆಗಳ ರಿಸಲ್ಟ್ಗಳನ್ನು ಬರುವುದನ್ನು ತಾವುಗಳು ಗಮನಿಸಿದ್ದೇವೆ. ಇನ್ನು ಅದಕ್ಕಿಂತಲೂ ಮುಖ್ಯವಾಗಿ ಪದವಿ ಪೂರ್ವ ಶಿಕ್ಷಣ ಎಂಬುದು ಬಹಳ ಪ್ರಮುಖವಾದಂತಹ ಒಂದು ಶಿಕ್ಷಣ ವಿದ್ಯಾರ್ಥಿಗಳ ದೆಸೆಯಲ್ಲಿ. ಈ ದೆಸೆಯಲ್ಲೂ ಕೂಡ ಈಗ ಕೇವಲ NCERT ಸಿಲೆಬಸ್ ಮಾತ್ರ ಮುಖ್ಯವಲ್ಲ, ಅದಕ್ಕೆ ಪೂರಕವಾಗಿ ಇವತ್ತು CET, ನೀಟು, JEE ಅಥವಾ ನಾಟಾ, NDA, CA, CS ನಂತ ಅಥವಾ CLAT ನಂತ ಎಕ್ಸಾಮ್ಗಳು ಇವತ್ತು ಬಹಳ ಪ್ರಮುಖವಾಗಿ ಇರುವುದನ್ನು ತಾವುಗಳೆಲ್ಲ ಗಮನಿಸಿದ್ದೀರಿ. ಇಂತಹ ಸಂದರ್ಭದಲ್ಲಿ ನಾವು ಪ್ರೈವೇಟ್ ವಿದ್ಯಾಸಂಸ್ಥೆಗಳ ಅನುದಾನ ರಹಿತವಂತಹ ಸಂಸ್ಥೆಗಳು ಇದನ್ನು ಬಹಳ ಚಾಲೆಂಜ್ ಆಗಿ ತೆಗೆದುಕೊಂಡು ನಮ್ಮ ರಾಜ್ಯದ ಮಕ್ಕಳು ಇಷ್ಟಪಡುವವರಿಗೆ ಯಾರಿಗೂ ಒಂದು ತೊಂದರೆ ಬರದ ಹಾಗೆ ಗೌರವವನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ, ಸ್ವಾಭಿಮಾನವನ್ನು ಕೊಡುವ ಕೆಲಸವನ್ನು ಮಾಡಬೇಕಾಗ್ತದೆ. ಈ ದೃಷ್ಟಿಯಲ್ಲೂ ತಾವುಗಳು ಗಮನಿಸಿದರೆ, ಈ ಎಲ್ಲ ನಮ್ಮ ಲೆಕ್ಕಪತ್ರಗಳನ್ನು ಗಮನಿಸಿದರೆ ಇದರಲ್ಲಿ ಬಹಳಷ್ಟು ಸೀಮಾಪಾಲಿನಷ್ಟು ಇವತ್ತು ಇಂಥ ಸೀಟ್ಗಳು ಸರ್ಕಾರಿ ಸೀಟ್ ಇರ್ಬೋದು, ಯಾವುದೇ ಸೀಟ್ಗಳಿರ್ಬೋದು, ಇದಕ್ಕೆ ಹೋಗಲಿಕ್ಕೆ ನಮ್ಮ ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಮಾಡುವಂತಹ ಕೆಲಸ ಬಹಳ ಅಪೂರ್ವವಂತಹ ಕೆಲಸ ಎಂಬುದನ್ನು ನಾವು ನೆನಪಿಟ್ಟುಕೊಳ್ತೇವೆ. ಈ ದೃಷ್ಟಿಯಲ್ಲಿ ನಮ್ಮ ಪ್ರೈವೇಟ್ ವಿದ್ಯಾಸಂಸ್ಥೆಯ ಸಂಪೂರ್ಣ ಕೊಡುಗೆಯನ್ನು ನಮ್ಮ ಸಮಾಜವೂ ಅರ್ಥ ಮಾಡ್ಕೋಬೇಕು, ಸರ್ಕಾರವೂ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಸರ್ಕಾರಿ ಒಂದು ತತ್ವ ಇದೆ, ಆಮೇಲೆ ಒಂದು ಪ್ರೈವೇಟ್ ತತ್ವ ಎಂಬುದು ಇದೆ ಎಂಬುದನ್ನು ನಾವು ನೆನೆಸ್ಕೋಬೇಕು. ಯಾಕೆಂದ್ರೆ ಯಾವ ಕ್ಷೇತ್ರಗಳನ್ನು ಗಮನಿಸುವಾಗ ಈ ಎರಡು ವಿಭಾಗಗಳು ಇದ್ದುಕೊಂಡು ಪ್ರೈವೇಟ್ ಧೋರಣೆ ಇವತ್ತು ಅದು ಬಹಳ ಪ್ರಮುಖ. ಯಾಕೆಂದ್ರೆ ಅವರಿಗೂ ಒಂದು ಸಮಾಜದ ಪರಿಕಲ್ಪನೆ ಇದೆ, ಅದರಲ್ಲಿ ಸೇರಿಕೊಂಡು ನಾವು ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಧರ್ಮ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು